Jai Prabhupada. Hare Krishna. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ. ಕೃಷ್ಣ ಚೈತನ್ಯ ಪಾದಿದೆ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ವಿಜಯ್. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ. ಎಸ್ ಕೃಷ್ಣ ಚೈತನ್ಯ. ಹರೇ ಕೃಷ್ಣ. ಅಯ್ಯಯ್ಯೋ. ಎಸ್. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 4ನೇ ಅಧ್ಯಾಯ ಶ್ಲೋಕ 9. ತಸ್ಮಿನ್ ಮಹಾಭಾಗವತ ದ್ವೈಪಾಯನ ಸುರಸಕ ಲೋಕಾನ್ ಅನುಚರನ್ ಸಿದ್ಧೇ ಅಸಸಾತ್ ಯದೃಚ್ಛಯ. ಅನುವಾದ. ಮೈತ್ರೇಯನು ಶ್ರೀಕೃಷ್ಣನ ಪರಮ ಭಕ್ತ, ಮಹರ್ಷಿ ಕೃಷ್ಣ ದ್ವೈಪಾಯನ ವ್ಯಾಸರ ಸ್ನೇಹಿತ ಮತ್ತು ಹಿತಚಿಂತಕ. ಅವನು ಜಗತ್ತಿನ ಹಲವು ಭಾಗಗಳಲ್ಲಿ ಸುತ್ತಾಡಿದ. ಅನಂತರ ಸ್ವ ಇಚ್ಛೆಯಿಂದ ಆ ಸಮಯದಲ್ಲಿ ಆ ಸ್ಥಳವನ್ನು ತಲುಪಿದ. ಈಗ ಮೈತ್ರೇಯನ ಬಗ್ಗೆ. ಮೈತ್ರೇಯ ಯಾರು? ಕೃಷ್ಣನ ಭಕ್ತ, ಕೃಷ್ಣ ದ್ವೈಪಾಯನ ವೇದವ್ಯಾಸರ ಸ್ನೇಹಿತ. ಅವ ಎಲ್ಲ ಕಡೆ ಸುತ್ತಾಡಿದಂತೆ ಕಡೆಗೆ ಎಲ್ಲಿ ಬಂದ? ಕೃಷ್ಣ ಇದ್ದ ಕಡೆಗೆ ಬಂದ. ಈಗ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಸ್ವಾಮಿ ಶೀಲ ಪ್ರಭುಪಾದಿದೆ. ಮೈತ್ರೇಯನು ವೇದವ್ಯಾಸರ ತಂದೆ, ಮಹರ್ಷಿ ಪರಾಶರ ಶಿಷ್ಯರಲ್ಲಿ ಒಬ್ಬನು. ಪರಾಶರ ಶಿಷ್ಯ ಅಂತೆ ಮೈತ್ರೇಯ. ವೇದವ್ಯಾಸರು ಮತ್ತು ಮೈತ್ರೇಯರು ಹೀಗಾಗಿ ಪರಸ್ಪರ ಸ್ನೇಹಿತರು, ಫ್ರೆಂಡ್ಸ್ ಅವರು, ಹಿತೇಶಿಗಳು ಆಗಿದ್ದರು. ಯಾವುದೇ ಆಕಸ್ಮಿಕ ಅದೃಶ್ಯದಿಂದ ಮೈತ್ರೇಯನು ಪ್ರಭು ಶ್ರೀಕೃಷ್ಣನು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳವನ್ನು ತಲುಪಿದ. ನೋಡಿ, ಆಕಸ್ಮಿಕ ಅದೃಶ್ಯದಿಂದ. ಶ್ರೀಕೃಷ್ಣನನ್ನು ಸಂಧಿಸುವುದು ಒಂದು ಸಾಮಾನ್ಯ ಸಂಗತಿ ಅಲ್ಲ. ನೋಡಿ, ಅದೃಶ್ಯದಿಂದ ಸಂಧಿಸಿದ ಮೈತ್ರೇಯ ಕೃಷ್ಣನನ್ನು ಸಂಧಿಸುವಂಥದ್ದು ಸಾಮಾನ್ಯ ಸಂಗತಿ ಅಲ್ಲ. ಅದನ್ನೆಷ್ಟು ಹೇಳ್ತಾರೆ ರೂಪಾತ್. ನೋಡಿ, ಮೈತ್ರೇಯನ ಒಬ್ಬ ಮಹರ್ಷಿ. ಮೈತ್ರೇಯ ಋಷಿ ಆಗಿದ್ದ, ವಿದ್ವಾಂಸ ಮತ್ತು ದಾರ್ಶನಿಕ. ಅಂದ್ರೆ ಅವ ವಿದ್ವಾಂಸ ಜ್ಞಾನಿ ಆಗಿದ್ದ. ಆದರೆ ಶ್ರೀಕೃಷ್ಣನ ಶುದ್ಧ ಭಕ್ತನಾಗಿರಲಿಲ್ಲ. ಉದ್ಧವ ಕೃಷ್ಣನ ಕ್ಲೋಸ್ ಅಸೋಸಿಯೇಟ್, ಶುದ್ಧ ಭಕ್ತ. ಆದ್ರೆ ಮೈತ್ರೇಯ ಮಹರ್ಷಿ, ದಾರ್ಶನಿಕ, ವಿದ್ವಾಂಸ ಆದ ಕಾರಣ ಆ ಕಾಲದಲ್ಲಿ ಶ್ರೀಕೃಷ್ಣನಿಗೆ ಅವನ ಸಂಧಿಸುವಿಗೂ ಅಜ್ಞಾತ ಸುಕೃತಿ. ನೋಡಿ, ಯಾರು? ಸುಖಮುನಿ ಹೇಳ್ತಾರೆ ಮೊದಲ ಸ್ಕಂದದಲ್ಲಿ, ಕೃತಪುಂಗ ಪುಣ್ಯ. ಈಗ ಈ ಗೋಪಿಗೆ ಪ್ರೀವಿಯಸ್ ಲೈಫಲ್ಲಿ ರಾಮ ದಂಡಕಾರಣ ಕಾಡಿಗೆ ಹೋಗುವಾಗ ಅವರೆಲ್ಲ ಅಲ್ಲಿ ಮುನಿಗಳಾಗಿದ್ರು. ನೆಕ್ಸ್ಟ್ ಅವ್ರು ಗೋಪಿಗೆ ಆಗುವಂಥದ್ದು. ಅದಕ್ಕೆ ಅಲ್ಲಿ ಸುಖಮುನಿ ಹೇಳುವಂಥದ್ದು ತುಂಬಾ ಪುಣ್ಯವಾದ ಕೃತಪುಂಗ ಪುಣ್ಯ. ಎಷ್ಟು ಪುಣ್ಯ ಮಾಡಿರ್ಬೇಕು. ಹಾಗಾಗಿ ಮೈತ್ರೇಯ ಕೂಡ ಅವನ ಅಜ್ಞಾತ ಸುಕೃತಿ. ಸುಕೃತಿಯ ಫಲದಿಂದ ಅವನಿಗೆ ಕೃಷ್ಣನ ಇದಾಯ್ತು. ಅದಕ್ಕೆ ನಾವು ಹೇಗಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಹೇಗೆಂದ್ರೆ
ಕೃಷ್ಣ ಪ್ರಜ್ಞೆ ಬರುವವರು ಅವರು ತುಂಬಾ ಪ್ರಿವಿಯಸ್ ಲೈಫ್ ತುಂಬಾ ಪುಣ್ಯ ಮಾಡಿದ್ದಾರೆ, ಈಗ ಕೂಡ ಪುಣ್ಯ ಮಾಡಿದ್ದಾರೆ, ಮತ್ತೆ ಪಾಪ ಎಲ್ಲ ನಾಶ ಆದ ಮೇಲೆ ಸೀರಿಯಸ್ ಆಗುವಂಥದ್ದು. ಹಾಗಾಗಿ ಇದು ಅಜ್ಞಾತ ಸುಕೃತಿಯ ಒಂದು ಅಜ್ಞಾತ ಸುಕೃತಿಯಿಂದ, ಯಾಕಂದ್ರೆ ಡಿವೋಷನ್ ಸರ್ವಿಸ್ ಅಲ್ಲಿ ಇಲ್ಲವ, ಅದು ಕೂಡ ಅವನಿಗೆ ಸಿಕ್ಕಿದೆ ಕೃಷ್ಣನ, ಯಾರಿಗೆ? ಮೈತ್ರೇಯನಿಗೆ. ಅಥವಾ ಅಜ್ಞಾತ ಭಕ್ತಿ ಸೇವೆಯ ಫಲವಾಗಿರಬೇಕು. ಶುದ್ಧ ಭಕ್ತರು ಶುದ್ಧ ಭಕ್ತಿಯುತ ಕಾರ್ಯಗಳಲ್ಲಿ ಸದಾ ನಿರತರಾಗಿದ್ದಾರೆ. ಆದ್ರೆ ಭಕ್ತರು ಯಾವಾಗ್ಲೂ, ಶುದ್ಧ ಭಕ್ತರು ಯಾವಾಗಲೂ ಡಿವೋಷನಲ್ ಸರ್ವಿಸ್ ಭಕ್ತಿಯುತ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಹಾಗಾಗಿ ಭಗವಂತ ನೋಡಿ ಅವರ ಸಂಧಿಸುವಿಕೆಯು ಸಹಜವಾದದ್ದು. ಇದಕ್ಕೆ ಯಾರೇ ಎಕ್ಸಾಂಪಲ್? ನಮ್ಮ ಉದ್ಧವ ಶುದ್ಧ ಭಕ್ತ, ಅವ ಭಕ್ತಿಯುತ ಕಾರ್ಯಗಳಲ್ಲಿ ನಿರತನಾಗಿದ್ದ. ಹಾಗಾಗಿ ಭಗವಂತ ನೋಡಿ ಸಂಧಿಸುವಿಕೆ ಅದು ಸಹಜವಾದದ್ದು. ಆದರೆ ಮೈತ್ರೇಯನಿಗೆ ಸಿಕ್ಕಿದೆ ಯಾಕೆ? ಅಜ್ಞಾತ ಸುಕೃತಿ. ಆದರೆ ಆ ಮಟ್ಟದಲ್ಲಿ ಇಲ್ಲದವರು ಭಗವಂತನನ್ನು ಸಂಧಿಸಿದರೆ ಅದು ಯಾವುದೇ ಆಕಸ್ಮಿಕ ಭಕ್ತಿ ಸೇವೆ ಅಜ್ಞಾತ ಫಲದಿಂದ ಆಗಿರುತ್ತದೆ. ಈಗ ಉದ್ಧವನ ಮಟ್ಟದಲ್ಲಿ ಮೈತ್ರೇಯ ಇರಲಿಲ್ಲ, ಆದ್ರೂ ಕೂಡ ಕೃಷ್ಣನನ್ನು ಸಂಧಿಸಿದಾನೆ. ಇದು ಎಂತ? ಅಜ್ಞಾತ ಫಲದ ಆಗಿರುತ್ತದೆ. ಎಸ್, ನೆಕ್ಸ್ಟ್ ಶ್ಲೋಕ 10. ತಸ್ಯ ಅನುರಕ್ತಸ್ಯ ಮುನೆ ಮುಕುಂದ ಪ್ರಮೋದ ಭಾವ ಆನತ ಕಂದರಸ್ಯ ಅಶೃಣ್ವತಾ ಮಾಂ ಅನುರಾಗಹಾಸ ಸಮೀಕ್ಷಯ ವಿಶ್ರಮಯನ್ ಉವಾಚ. ಅನುವಾದ: ಮೈತ್ರೇಯ ಮುನಿಯು ಶ್ರೀಕೃಷ್ಣನಲ್ಲಿ ವಿಶೇಷವಾಗಿ ಅನುರಕ್ತನಾದವ. ಅವನು ತನ್ನ ತೋಳನ್ನು ಬಾಗಿಸಿ ಸಂತಸ ಭಾವದಿಂದ ಆಲಿಸುತ್ತಿದ್ದನು. ಮಂದಹಾಸದೊಡನೆ ನನ್ನತ್ತ ವಿಶಿಷ್ಟ ದೃಷ್ಟಿ ಹರಿಸಿ ನನಗೆ ವಿಶ್ರಾಂತಿ ಪಡೆಯಲು ಅವಕಾಶ ನೀಡಿ ಶ್ರೀಕೃಷ್ಣನು ಹೀಗೆ ಹೇಳಿದನು. ಎಸ್, ಭಗವಂತ ಹೇಳುವಂಥದ್ದು. ನನಗೆ ನೆಕ್ಸ್ಟ್ ಭಗವಂತ ಹೇಳುವಂತ ನೆಕ್ಸ್ಟ್ ಶ್ಲೋಕ ಬರ್ತದೆ. ಹಾಗೆ ಮೈತ್ರೇಯ ಮುನಿ ಅಂತಾಯ್ತು, ಭಗವಂತನಿಗೆ ಅಟ್ಯಾಚ್ ಆದ. ಪ್ರಭುಗಳು ಹೇಳುವಂತ ಒಮ್ಮೆ ನಾವು ಕೃಷ್ಣನ್ ನೋಡಿದ್ರೆ ಮತ್ತೆ ಯಾವುದೇ ಅಟ್ಯಾಚ್ಮೆಂಟ್ ಇರುವುದಿಲ್ಲ. ಹೇಗಂದ್ರೆ ನಮ್ಮ ಧ್ರುವ ಮಹಾರಾಜ್ ಸಂಧಿಗಿಂತ ದೊಡ್ಡ ರಾಜ್ಯ ಬೇಕಂತ ಹೋದದ್ದು ಕಾಡಿಗೆ. ಅಲ್ಲಿ ನಾರಾಯಣ ದರ್ಶನ ಆಯ್ತು, ಮತ್ತೆ ಯಾವುದು ಬೇಡ ಅಂತ ಆಯ್ತು ಅವನಿಗೆ. ಅದೇ ರೀತಿ ಮೈತ್ರೇಯ ಮುನಿ ಕೂಡ ಟೋಟಲಿ ಅಟ್ಯಾಚ್ ಆದ. ಯಾರಿಗೆ? ಕೃಷ್ಣನಿಗೆ. ವಿಶೇಷ ಅನುರಕ್ತನಾದ. ಮತ್ತೆ ತೋಳನ್ನು ಬಾಗಿಸಿ ನೋಡಿ, ಶೋಲ್ಡರ್ ಅನ್ನು ಬಾಗಿಸಿ. ಇದು ಎಂತಂದ್ರೆ ಇದು ನಮ್ರತೆ, ಇದು ಎಂತ? ನಮ್ಮ ಹಂಬಲ್ ಆಟಿಟ್ಯೂಡ್ ತೋರಿಸ್ತದೆ. ತೋಳನ್ನು ಬಾಗಿಸಿ ಸಂತಸ ಭಾವದಿಂದ ಆಲಿಸಿದ್ದಾನೆ. ಅಂದ್ರೆ ಕೇಳ್ತಾ ಇದ್ದ, ಅಂದ್ರೆ ಪ್ಲೀಸಿಂಗ್ ಆಟಿಟ್ಯೂಡ್. ಮಂದಹಾಸದೊಡನೆ ಅಂದ್ರೆ ಸ್ಮೈಲ್. ನನ್ನಂತ ವಿಶಿಷ್ಟ ದೃಷ್ಟಿ ಹರಿಸಿ ನನಗೆ ವಿಶ್ರಾಂತಿ ಪಡೆಯಲು ಅವಕಾಶ ನೀಡಿ. ಈ ರೀತಿ ಶ್ರೀಕೃಷ್ಣನು ಹೀಗೆ ಹೇಳಿದ. ಎಸ್, ಈಗ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಚರಣಾನ್ ಸ್ವಾಮಿ ಶೀಲಭೋಪಾದಿಗೆ. ಉದ್ಧವ ಮೈತ್ರೇಯರಿಬ್ಬರು ಮಹಾತ್ಮರಾಗಿದ್ದರು. ನೋಡಿ, ಪ್ರಭುಪಾದ ಹೇಳ್ತಾರೆ, ಕಲಿಯುಗದಲ್ಲಿ ಅಂತ ಅಂದ್ರೆ ಈ ಸೋಕಾಲ್ಡ್ ಪೊಲಿಟಿಷಿಯನ್ ಅವರು ಎಲ್ಲರನ್ನು ಮಹಾತ್ಮ ಹೇಳುವಂಥದ್ದು. ಮಹಾತ್ಮ ಅಂದ್ರೆ ಯಾರು? ಶುದ್ಧ ಭಕ್ತರಿಗೆ ಮಾತ್ರ ಮಹಾತ್ಮ ಹೇಳ್ಬೇಕು, ಕಾಂಜಿ ಪಿಂಜಿಗಳಿಗೆ ಅಲ್ಲ. ಆದ್ರೆ ಈಗ ಏನ್ ಮಾಡ್ಲಿಕ್ಕೆ ಆಗ್ತದೆ? ಯಥೋಮತ್ ತಥೋಮತ್, ನೀನು ಸರಿ ನಾನು ಸರಿ, ನಿನಗೂ ಮಹಾತ್ಮ ನಾನು ಮಹಾತ್ಮ ಇಲ್ಲ. ಮಹಾತ್ಮ ಅಂದ್ರೆ ಶುದ್ಧ ಭಕ್ತರು ಹೇಳುವಂಥದ್ದು. ಪ್ರಭುಪಾದ ಫಸ್ಟ್ ಕ್ಯಾಂಡ ಭಾಗವತದಲ್ಲಿ ಹೇಳ್ತಾರೆ, ವಿದುರ ಬರುವಾಗ ವಿದುರನಿಗೆ ಮಹಾತ್ಮ ಅಂತ ಹೇಳ್ತಾರೆ. ಅಲ್ಲಿ ಪ್ರಭುಪಾದ ಇದನ್ನು ಮೆನ್ಷನ್ ಮಾಡ್ತಾರೆ.
ಪ್ರೆಸೆಂಟ್ ಡೇ ಅಲ್ಲಿ ಎಲ್ಲರನ್ನು ಮಹಾತ್ಮ ಹೇಳುವುದು ಇಲ್ಲ. ದುರಾತ್ಮ ಮಹಾತ್ಮ ಅಲ್ಲ. ಮಹಾತ್ಮ ಅಂದ್ರೆ ಶುದ್ಧ ಭಕ್ತ. ಶುದ್ಧ ಭಕ್ತನನ್ನು ಮಾತ್ರ ಮಹಾತ್ಮ ಹೇಳ್ಬೇಕು. ಹಾಗೆ ಉದ್ಧವ ಮೈತ್ರಿ ಇಬ್ಬರು ಕೂಡ ಮಹಾತ್ಮರಾಗಿದ್ದರು. ಶ್ರೀಕೃಷ್ಣನ ಗಮನ ಉದ್ಧವನ ಮೇಲೆ ಅಧಿಕವಾಗಿತ್ತು. ಯಾಕೆ? ಉದ್ಧವ ಶುದ್ಧ ಭಕ್ತ. ಆದ್ರೆ ಮೈತ್ರೇಯ ಅಂತ ನೋಡಿ, ಏಕೆಂದ್ರೆ ಉದ್ಧವನು ಅಕಳಂಕ ಶುದ್ಧ ಭಕ್ತನಾಗಿದ್ದನು. ಜ್ಞಾನ ಭಕ್ತ ಎಂದರೆ ಅದ್ವೈತ ಜ್ಞಾನ ದೃಷ್ಟಿ ಮಿಶ್ರಿತ ಭಕ್ತಿ ಉಳ್ಳವನು. ಶುದ್ಧ ಭಕ್ತನಲ್ಲ. ಮೈತ್ರೇಯನು ಭಕ್ತನಾಗಿದ್ದರೂ ಅವನ ಭಕ್ತಿಯು ಮಿಶ್ರಿತವಾಗಿದೆ ನೋಡಿ, ಜ್ಞಾನ ಮಿಶ್ರಿತ ಭಕ್ತಿ. ಅವನು ಶುದ್ಧ ಭಕ್ತ ಅಲ್ಲ. ಭಗವಂತನ ತನ್ನ ಭಕ್ತರೊಂದಿಗೆ ಅವರ ದಿವ್ಯ ಪ್ರೇಮದ ಆಧಾರದ ಮೇಲೆ ಪ್ರತಿಸ್ಪಂದಿಸ್ತಾನೆ. ಪ್ರೇಮ ಒಂದು ಕ್ಯಾಟಗರಿ, ಜ್ಞಾನ ಒಂದು ಕ್ಯಾಟಗರಿ. ಭಗವಂತನಿಗೆ ಜ್ಞಾನ ಬೇಡ, ಭಗವಂತನಿಗೆ ಪ್ರೇಮ ಬೇಕು. ಹಾಗಾಗಿ ಯಾವ ಆಧಾರದ ಮೇಲೆ ಅವ ಪ್ರತಿಸ್ಪಂದಿಸುವಂಥದ್ದು? ಪ್ರೇಮ. ದಿವ್ಯ ಅಂದ್ರೆ ಟ್ರಾನ್ಸೆಂಡೆಂಟಲ್ ಪ್ರೇಮ, ಟ್ರಾನ್ಸೆಂಡೆಂಟಲ್ ಲವ್. ಅದರ ಮೇಲೆ ಭಗವಂತ ಪ್ರತಿಸ್ಪಂದಿಸುವಂಥದ್ದು. ದಾರ್ಶನಿಕ ಜ್ಞಾನ ಅಥವಾ ಕಾಮ್ಯ ಕರ್ಮಗಳ ಆಧಾರದ ಮೇಲೆ ಅಲ್ಲ. ದಾರ್ಶನಿಕ ಜ್ಞಾನ ಅಂದ್ರೆ ಫಿಲಾಸಫಿಕಲ್ ನಾಲೆಜ್. ಈಗ ಪ್ರಭುಪಾದ ಅಂತ ಹೇಳುವಂಥದ್ದು, ರಿಲಿಜನ್ ವಿದೌಟ್ ಫಿಲಾಸಫಿ ಇಸ್ ಎ ಸೆಂಟಿಮೆಂಟ್. ಫಿಲಾಸಫಿ ವಿದೌಟ್ ರಿಲಿಜನ್ ಇಸ್ ಎ ಮೆಂಟಲ್ ಸ್ಪೆಕ್ಯುಲೇಷನ್. ರಿಲಿಜನ್ ಅಂದ್ರೆ ಧರ್ಮ. ಈಗ ಭಾರತದಲ್ಲಿ ತುಂಬಾ ನಾನು ಆ ಧರ್ಮ ಈ ಧರ್ಮ ಎಲ್ಲ ಹೇಳ್ತಾರೆ. ಫಿಲಾಸಫಿ ಅಂತ ಗೊತ್ತಿಲ್ಲ ಅವರಿಗೆ. ದಾರ್ಶನಿಕ ಜ್ಞಾನ ಅದು ಇಲ್ಲ, ಅದು ಸೆಂಟಿಮೆಂಟ್ ಅಂತೆ. ಅದೇ ಮಾಯಾವಾದಿಗಳಿಗೆ ಫಿಲಾಸಫಿ ಗೊತ್ತುಂಟು, ಧರ್ಮ ಇಲ್ಲ. ಫಿಲಾಸಫಿ ವಿದೌಟ್ ರಿಲಿಜನ್ ಈಸ್ ಎ ಮೆಂಟಲ್ ಸ್ಪೆಕ್ಯುಲೇಷನ್. ಹೂವಾ ಮೆಂಟಲ್ ಸ್ಪೆಕ್ಯುಲೇಷನ್. ಹಾಗಾಗಿ ದಾರ್ಶನಿಕ ಜ್ಞಾನ ಫಿಲಾಸಫಿಕಲ್ ನಾಲೆಜ್ ಅಥವಾ ಕಾಮ್ಯಕರ್ಮ ಅಂದ್ರೆ ಫ್ರೂಟಿವ್ ಆಕ್ಟಿವಿಟೀಸ್. ಕಾಮ್ಯಕರ್ಮ ಅಂದ್ರೆ ಎಂತ? ಕಾಮ್ಯಕರ್ಮ ಅಂದ್ರೆ ಮಗು ಎಲ್ಲ ಒಂದು ಪುತ್ರ ಕಾಮೇಶು ಯಾಗ ಮಾಡಿದ್ರೆ ಮಗು ಆಗ್ತದೆ. ಅಂದ್ರೆ ನಮ್ದು ಎಂತ ಒಂದು ಇಚ್ಛೆ ಇರ್ತದೆ, ಮತ್ತೆ ಬೆಳೆ ಆಗುದಿಲ್ಲ, ನಾವು ಯಜ್ಞ ಮಾಡ್ತೇವೆ, ಬೆಳೆ ಆಗ್ತದೆ. ಇದೆಲ್ಲ ಕಾಮ್ಯಕರ್ಮ, ಫ್ರೂಟಿವ್ ಆಕ್ಟಿವಿಟೀಸ್. ಹಾಗಾಗಿ ಭಗವಂತ ಪ್ರತಿಸ್ಪಂದಿಸುವಂಥದ್ದು ದಾರ್ಶನಿಕ ಜ್ಞಾನ ಮತ್ತೆ ಕಾಮ್ಯಕರ್ಮದ ಮೇಲೆ ಅಲ್ಲ. ಈಗ ನಾವು ಜ್ಯೋತಿಷ್ಯರ ಹತ್ರ ಹೋಗ್ತೇವೆ, ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್, ಇದು ಪೂಜೆ ಮಾಡಿ ಇದು ಪೂಜೆ ಮಾಡಿ. ಆಗ ನಮಗೆ ಸ್ವಲ್ಪ ಲಾಭ ಆಗ್ತದೆ. ಎಂತ ಲಾಭ ಆಗ್ತದೆ? ಭೌತಿಕ ಲಾಭ ಆಗ್ತದೆ, ಆಧ್ಯಾತ್ಮಿಕ ಅಲ್ಲ. ಹಾಗಾಗಿ ಭೌತಿಕ ಬೇರೆ, ಆಧ್ಯಾತ್ಮಿಕ ಬೇರೆ, ಇದನ್ನು ನಾವು ತಿಳಿಬೇಕು. ಭಗವಂತನ ದಿವ್ಯ ಪ್ರೇಮಯುತ ಸೇವೆಯಲ್ಲಿ ಅದ್ವೈತ ಜ್ಞಾನ ಅಥವಾ ಕಾಮ್ಯಕರ್ಮಗಳಿಗೆ ಸ್ಥಾನವಿಲ್ಲ ನೋಡಿ. ಅದ್ವೈತ ಜ್ಞಾನ ಅಂದ್ರೆ ಅಂತ, ಅದ್ವೈತ ಜ್ಞಾನ ಅಂದ್ರೆ ಮೀ ಸೋಲ್ ಅಂಡ್ ಸೂಪರ್ ಸೋಲ್ ಆರ್ ಒನ್. ಈಗ ನಾಳೆದು ಉಂಟು ನೋಡಿ, ಪ್ರಭುಪಾದ ಎಂತ ಹೇಳ್ತಾರೆ ನಾಳೆದು ಅದೇ ಬರ್ತದೆ. ನಾಳೆದು ಒಂದು ನಿಮಿಷ ನಾನು ಹೇಳ್ತೇನೆ, ಇದಕ್ಕೆ ಅಪ್ಲೈ ಆಗ್ತದೆ. ಸಾರಿ, ನಾಳೆದಲ್ಲ, ಒಂದು ನಿಮಿಷ, ಇಲ್ಲಿ ಓದಿದೆ ನಾನು. ಸಾರಿ ಇವತ್ತು ಕೊಟೇಶನ್ ಓದಿದ ನೆನಪಿತ್ತು. ಒಂದು ನಿಮಿಷ. ಎಸ್ ನೋಡಿ ಎಂತ ಹೇಳ್ಬೋದು ಪ್ರಭುಪಾದ. ಬಟ್ ಪರ್ಹ್ಯಾಪ್ಸ್ ಯು ಹ್ಯಾವ್ ಮಿಸ್ ದ ಪಾಯಿಂಟ್ ದಟ್ ಈ ಸೇಸ್ ಅಮಾನಿನ ಮಾನದನ ಕೀರ್ತನೆಯ ಸದಾರಿ. This means one has to chant the holy names of Krishna, becoming humbler than the straw and more tolerant than the tree. ಅಂದ್ರೆ ನಮ್ರತೆಯಲ್ಲಿ ನಾವು ಜಪ ಮಾಡ್ಬೇಕಂತ, ತುಂಬಾ ನಾನು ಏನು ಅಲ್ಲ ಅಂತ. So who can become humbler than the straw unless he accepts a spiritual master? ಅಂದ್ರೆ ನಮ್ರತೆ ಬರುವುದು ಹೇಗೆ? ನಾವೊಂದು ಆಧ್ಯಾತ್ಮಿಕ ಗುರು, ಬೋಗಸ್ ಗುರು ಅಲ್ಲ, ಸೋಕಾಲ್ಡ್ ಗುರು ಅಲ್ಲ, ಮೊನೊಫೈಡ್ ಗುರು, ಅವರನ್ನ ಆಕ್ಸೆಪ್ಟ್ ಮಾಡಿದ್ರೆ ನಾವು ಹಂಬಲ್ ಆಗ್ತೇವೆ. The whole world is puffed up. Everyone wants to become the lord of everything. Ultimately, the Mayavadi philosopher wants to become one with the Supreme Lord. ಮಾಯಾವಾದಿಗಳಿಗೆ ದೇವರಲ್ಲಿ ಒಂದಾಗ್ಲಿಕ್ಕೆ, ಅದಕ್ಕೆ ಅವ್ರು ಹೇಳುವಂಥದ್ದು ನೀನು ನಾರಾಯಣ ನಾನು ನಾರಾಯಣ, ನೀನು ಕೂಡ ಸರಿ ನಾನು ಕೂಡ ಸರಿ, ನಾವು ದೇವರು. ಹಾಗೆ Mayavadi philosopher wants to become one with the Supreme Lord. This means that when one fails to become Lord of everything, he wants to mix up with the Supreme Lord.
ಭೌತಿಕದಲ್ಲಿ ಅವರ ಎಲ್ಲ ಇದರಲ್ಲ ಫೇಲ್ ಆಗ್ತಾನೆ, ಮತ್ತೆ ದೇವರಲ್ಲಿ ಒಂದು ಅಂಡ್ ಟ್ರೈಸ್ ಇನ್ ದಟ್ ವೇ ಟು automatically become the lord of everything. What he can't perform by his own capacity, he wants to have done by being merged into the supreme lord. ಅಂದ್ರೆ ದೇವರಲ್ಲಿ ಒಂದಾಗುವಂತ, ನಾನು ದೇವರಾಗುವಂತ. ಇದು ಮಾಯಾವಾದಿಗಳ ಸಾಯುಜ ಮೋಕ್ಷ. That is the mentality of general people. But if anyone becomes humbler than the grass and more tolerant than the tree, it is understood that he has accepted spiritual master. ಇದು ಇದಕ್ಕೆ ರಿಲೆವೆಂಟ್ ಅದಕ್ಕೆ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಅದ್ವೈತ ಜ್ಞಾನ ಅಂದ್ರೆ ಇದೆ, ಭಗವಂತನಲ್ಲಿ ಒಂದಾಗುವಂಥದ್ದು. ಪರಮಾತ್ಮ ಆತ್ಮ ಒಂದೇ ಅಲ್ಲ, ಆತ್ಮ ಬೇರೆ ಪರಮಾತ್ಮ ಬೇರೆ, ಆದ್ರೆ ಕ್ವಾಲಿಟಿ ಸೇಮ್, ಕ್ವಾಂಟಿಟಿಯಲ್ಲಿ ಡಿಫ್ರೆನ್ಸ್ ಉಂಟು. ನಿತ್ಯೋ ನಿತ್ಯನಾಂ ಚೇತನ ಚೇತನಾನಾಂ ಏಕೋ ಹಿ ಭವನಾಂ ವಿದಧಾತಿಕಾಂ. ನಾವು ಕೂಡ ನಿತ್ಯ, ಭಗವಂತ ಕೂಡ ನಿತ್ಯ. ನಾವು ಅಂದ್ರೆ ಆತ್ಮ, ನಾವು ಕೂಡ ಚೇತನ, ಭಗವಂತ ಕೂಡ ಚೇತನ. ಆದ್ರೆ ಏಕೋ ಹಿ ಭವನ, ಅವ ಎಲ್ಲರನ್ನು ಕಂಟ್ರೋಲ್ ಮಾಡುವ. ನಮಗೆ ನಮ್ಮನ್ನೇ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲರನ್ನು ಹೇಗೆ ಕಂಟ್ರೋಲ್ ಮಾಡುವಂಥದ್ದು. ಹಾಗಾಗಿ ಈ ಅದ್ವೈತ ಜ್ಞಾನದ ಕಾಮಿಕ ಸ್ಥಾನವಿಲ್ಲ. ವೃಂದಾವನದಲ್ಲಿದ್ದ ಗೋಪಿಯರು ಮಹಾವಿದ್ವಾಂಸರು, ಹಠಯೋಗಿಗಳು ಆಗಿರ್ಲಿಲ್ಲ ನೋಡಿ. ಅವ್ರು ಏನು ಸರ್ಕಸ್ ಮಾಡಲಿಲ್ಲ, ಹಠಯೋಗಿ ಆಗಲಿಲ್ಲ, ಮಹಾವಿದ್ವಾಂಸ ಜ್ಞಾನಿ ಕೂಡ ಆಗಲಿಲ್ಲ. ಕರ್ಮಿ ಜ್ಞಾನಿ ಯೋಗಿ ಸಕಲೆ ಅಶಾಂತಿ, ಕೃಷ್ಣ ಭಕ್ತ ಕೇವಲ ಶಾಂತ. ಚೇತನ ಹೇಳಿದ್ದಾರೆ. ಯಾಕೆ? ಕರ್ಮಿಗೆ ಇಚ್ಛೆ ಉಂಟು. ಎಂತ ಇಚ್ಛೆ ಅಂದ್ರೆ ಅಕೌಂಟ್ ಅಲ್ಲಿ ಹಣ ಜಾಸ್ತಿ ಮಾಡಿಸುವಂತದ್ದು, ಅದು ಪರ್ಚೇಸ್ ಮಾಡೋದು, ಇದು ಪರ್ಚೇಸ್ ಮಾಡೋದು, ಇದು ಕರ್ಮಿಯ ಇಚ್ಛೆ. ಬ್ಯಾಲೆನ್ಸ್ ನೋಡ್ತಾ ಇರ್ತಾನೆ, ಡ್ರವರ್ ಅಲ್ಲಿ ಹಣ ಇದ್ರೆ ಅದನ್ನು ನೋಡ್ತಾ ಲೆಕ್ಕ ಮಾಡ್ತಾ ಇರ್ತಾನೆ. ಇದು ಕರ್ಮಿ. ಡಿಸೈರ್ ಉಂಟು ಅವನಿಗೆ, ಜಾಸ್ತಿ ಆಗ್ಬೇಕು, ಇದು ಈಗ ಇಷ್ಟು ಉಂಟು, ಜಾಸ್ತಿ ಆಗ್ಬೇಕು, ಅದು ತೆಗಿಬೇಕು, ಅದು ಲ್ಯಾಂಡ್ ತೆಗಿಬೇಕು, ಇದು ತೆಗಿಬೇಕು, ಇದು ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು. ದುಡಿಯುವುದು ಯಾಕೆ ನಾವು? ಅದಕ್ಕೆ ಇಚ್ಛೆ, ಅನ್ಲಿಮಿಟೆಡ್ ಡಿಸೈರ್, ಪೀಸ್ಫುಲ್ ಇಲ್ಲ ನಾವು. ಇದು ಕರ್ಮಿ. ಜ್ಞಾನಿ ಕೂಡ ಇಚ್ಛೆ. ಮಹಾವಿದ್ವಾಂಸರ ನೋಡಿ, ಅದು ಜ್ಞಾನಿ. ಅವನಿಗೆ ಎಂತ ಇಚ್ಛೆ? ಜ್ಞಾನ ಪಡೆಯುವಂಥದ್ದು. ಹಠಯೋಗಿ ಅಂದ್ರೆ ಯೋಗಿ ಕೂಡ ಇಚ್ಛೆ, ಸಿದ್ಧಿ ಪಡಿಬೇಕು ಅವನಿಗೆ. ಹಾಗಾಗಿ ಸಕಲೆ ಅಶಾಂತಿ, ಅವ್ರು ಯಾರು ಶಾಂತ ಅಲ್ಲ. ಕೃಷ್ಣ ಭಕ್ತ ಕೇವಲ ಶಾಂತ. ಯಾಕೆ? ಭಕ್ತನಿಗೆ ಯಾವುದೇ ಇಚ್ಛೆ ಇಲ್ಲ. ಅವನಿಗೆ ಕರ್ಮಿಯಾಗೆ ಹಣ ಗಳಿಸುವ ಇಚ್ಛೆ ಇಲ್ಲ, ಅವನಿಗೆ ಜ್ಞಾನ ಗಳಿಸುವ ಕೂಡ ಇಚ್ಛೆ ಇಲ್ಲ, ಸಿದ್ಧಿ ಕೂಡ ಬೇಡ ಅವನಿಗೆ. ಮತ್ತೆಂತ ಬೇಕು ಅವನಿಗೆ ಸೇವೆ ಬೇಕು. ಹಾಗಾಗಿ ಗೋಪಿಕೆಯರಿಗೆ ಕೇವಲ ಕೃಷ್ಣನ ಸೇವೆ ಬೇಕಿಲ್ಲ ಅಷ್ಟೇ. ಅವರು ಕೃಷ್ಣನೊಡನೆ ಸಹಜ ಪ್ರೇಮ ಹೊಂದಿದ್ದರು, ಸಹಜ ಪ್ರೇಮ. ಹಾಗೆ ಅವನು ಅವರ ಹೃದಯ ಆತ್ಮಗಳಾದನು. ಗೋಪಿಯರು ಕೃಷ್ಣನ ಹೃದಯ ಆತ್ಮಗಳಾದನು. ಚೈತನ್ಯ ಮಹಾಪ್ರಭುಗಳು ಶ್ರೀಕೃಷ್ಣ ಗೋಪಿಯರ ಸಂಬಂಧವನ್ನು ಪರಮವಾದುದೆಂದು ಒಪ್ಪಿದ್ದಾರೆ. ಆರಾಧ್ಯ ಭಗವಾನ್ ವ್ರಜೇಶ ತದ್ದಾಮ ವೃಂದಾವನ. ವ್ರಜವದು ಗೋಪಿ ಅಂದ್ರೆ ಗೋಪಿಯರು ವರ್ಷಿಪ್ ಮಾಡಿದ ಮೋಡಲ್ ಮಾಡ್ಬೇಕಂತೆ. ಎಂತ ಅದು ಏನು ಅಂದ್ರೆ ಹಯೇತುಕಿ ಅಪ್ರತಿಯತ. ಹಯೇತುಕಿ ಅಂದ್ರೆ ಯಾವ್ದು ಎಕ್ಸ್ಪೆಕ್ಟೇಷನ್ ಇಲ್ಲ, ಅಪ್ರತಿ ಅಂದ್ರೆ 24 ಗಂಟೆ. ಇದು ಗೋಪಿಗೆಯರು ಮಾಡಿದ ಡಿವೋಷನಲ್ ಸರ್ವಿಸ್. ಚೈತನ್ಯ ಮಹಾಪ್ರಭು ಹೇಳುವಂಥದ್ದು, ವಿ ಶುಡ್ ಫಾಲೋ ಗೋಪೀಸ್ ಅವರ ಮಾರ್ಗದಲ್ಲಿ ನಾವು ನೋಡಬೇಕಂದ್ರೆ ಅನುಕರಣೆ ಅಲ್ಲ, ಅನುಸರಣೆ. ಗೋಪಿ ವ್ರತದ ಪಾದಗಮಲು ದಾಸಾನು 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 ದಾಸ, ಸರ್ವೆಂಟ್ ಆಫ್ ದಿ 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 ಸರ್ವೆಂಟ್ ಆಫ್ ದಿ, ಈ ರೀತಿ ಆ ಲೈನಲ್ಲಿ ನಾವು ಹೋಗ್ಬೇಕು. ಅದು ಹೈಯೆಸ್ಟ್ ಅಂತ ಹೇಳಿದ್ದಾರೆ ಯಾರು? ಚೈತನ್ಯ ಮಹಾಪ್ರಭು. ಇಲ್ಲಿ ಉದ್ಧವನ ಬಗ್ಗೆ ಶ್ರೀಕೃಷ್ಣನ ವರ್ತನೆಯು ಮೈತ್ರೇಯನ ಮುನಿಯೊಳೊಡನೆ ಇದ್ದುಕ್ಕಿಂತ ಹೆಚ್ಚು ಅನ್ಯೋನ್ಯವಾಗಿದೆ ನೋಡಿ. ಹಾಗಾಗಿ ಭಗವಂತನು ಅವನ ಶುದ್ಧ ಭಕ್ತರೊಟ್ಟಿಗೆ ಇಂಟಿಮೇಟ್ ಆಗಿ ರಿಲೇಟ್ ಮಾಡ್ತಾನೆ, ಆದ್ರೆ ಉಳಿದವರೊಟ್ಟಿಗೆ ಅಷ್ಟು ಮಾಡೋದಿಲ್ಲ. ಎಸ್. ಶ್ಲೋಕ 11. ಶ್ರೀ ಭಗವಾನುವಾಚ ವೇದಹಂ ಅಂತ ಮನಸಿ ಈಪ್ಸಿತಂ ತೇ ದದಾಮಿ ಯತ್ತತ್ ದುರವಾಪಂ ಅನ್ಯೇ ಸತ್ರೇ ಪುರಾ ವಿಶ್ವಸೃಜಾಂ ವಸುನಾಂ ಮತ್ಸಿದ್ಧಿ ಕಾಮೇನ ವಸು ತ್ವಯಾ ಇಷ್ಟ. ಅನುವಾದ. ಓ ವಸುವೆ, ಬಹು ಇಂದಿನ ದಿನಗಳಿದ್ದ ನಿನ್ನ ಮನೋಬಯಕೆಯನ್ನು ನಾನು ಗ್ರಹಿಸಿದ್ದೇನೆ. ಆಗ ವಸುಗಳು, ಇತರ ದೇವತೆಗಳು,
ವ್ಯಾಪಾರವನ್ನು ವಿಸ್ತರಿಸುವ ಹೊಣೆ ಮತ್ತು ಯಜ್ಞಗಳನ್ನು ಮಾಡಿದರು. ನೀನು ನಿರ್ದಿಷ್ಟವಾಗಿ ನನ್ನ ಸಹವಾಸವನ್ನು ಬಯಸಿದೆ, ಇತರರಿಗೆ ಇದು ದುರ್ಲಭ, ಆದರೆ ನಾನು ನಿನಗೆ ಅದನ್ನು ಕೊಡುತ್ತೇನೆ. ಅಂದ್ರೆ ಉದ್ಧವ ವಸು ಆಗಿದ್ದ ಪ್ರೀವಿಯಸ್ ಲೈಫ್. ಹಾಗಾಗಿ ಮಾಮೂಲಿ ಜನ ಅಲ್ಲ ಯಾರು ಉದ್ಧವ ಕೂಡ. ಇಲ್ಲಿ ಅಂತ ನೀನು ನಿರ್ಜೀವನ ಸಹವಾಸನ ಬಯಸಿದೆ ಅಂದ್ರೆ ನನ್ಗೆ ಬೇಕು, ಅಸೋಸಿಯೇಷನ್ ಬೇಕು, ಇದಿರಬೇಕು. ಪ್ರಭುಪಾದ ಹೇಳುವಂತದ್ದು ಯು ಶುಡ್ ಹ್ಯಾಂಕರ್ ಆಫ್ಟರ್ ಅಸೋಸಿಯೇಷನ್, ಭಕ್ತರ ಸಂಘ. ನರೋತ್ತಮದಾಸ್ ಸಾಹೇಬರು ಹೇಳುವಂಥದ್ದು ಸಾಧೇರಾಚರಣ ಸೇನಿ ಭಕ್ತ ಸಾನೆ ವಾಸ ಜನಮ ಜನಮ ಹೋಯೇ ಅಭಿಲಾಷ. ಲೈಫ್ ಆಫ್ಟರ್ ಲೈಫ್ ನನಗೆ ಅಸೋಸಿಯೇಷನ್ ಬೇಕು. ಭಕ್ತಿ ವಿನೋದ್ ಠಾಗೋರ್ ಮಹಾರಾಜ್ ಹೇಳುವಂತದ್ದು ಕೀಟ ಹೋಯಿತೆ, ಐ ವಾಂಟ್ ಟು ಬಿಕಮ್ ಇನ್ಸೆಕ್ಟ್ ಇನ್ ವೈಷ್ಣವ ಫ್ಯಾಮಿಲಿ. ಅಂದ್ರೆ ನನಗೆ ನೆಕ್ಸ್ಟ್ ಜನ್ಮ ಒಂದು ಕೀಟ ಆಗ್ಬೇಕು. ಯಾರ? ವೈಷ್ಣವ ಫ್ಯಾಮಿಲಿಯಲ್ಲಿ ಇನ್ಸೆಕ್ಟ್ ಆಗ್ಬೇಕು. ಯಾಕಂದ್ರೆ ನನಗೆ ಭಕ್ತರ ಸಂಘ ಬೇಕು. ಪ್ರಭುಪಾದ ಕೂಡ ಹೇಳುವಂತದ್ದು, ಪ್ರಭುಪಾದ ಒಮ್ಮೆ ಹೇಳ್ತಾರೆ ಶಿಷ್ಯ ಕೇಳುವಂತದ್ದು, ವಿಚ್ ಪಾರ್ಟ್ ಆಫ್ ಯುವರ್ ಲೈಫ್ ಯು ಡಿಡ್ ನಾಟ್ ಲೈಕ್ ಮೋಸ್ಟ್ ಕೇಳ್ತಾನೆ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ವೆನ್ ಐ ಕೇಮ್ ಟು ಅಮೇರಿಕಾ that part was disgusting. ಶಿಷ್ಯ ಕೇಳ್ತಾನೆ, why ಪ್ರಭುಪಾದ, why? Because I didn't have association. When I was in India initially, I had association with my god brothers. ಗೌರಿಯ ಮಠ ಅವರ ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್ ಡಿಸೈಬಲ್ಸ್, ಅವರೊಟ್ಟಿಗೆ ಅಸೋಸಿಯೇಷನ್ ಇತ್ತು. Then later I went to Vrindavan. I had so many sadhus. I had nice association. Then thereafter I went to America. There I felt suffocated because I didn't have association. ಹಾಗಾಗಿ ಪ್ರಭುಪಾದ ಕೂಡ ಹೇಳ್ತಾರೆ ನೋಡಿ, ಪ್ರಭುಪಾದ ಶುದ್ಧ ಭಕ್ತರು, ಅವರಿಗೆ ತೀರ್ಥಂ ಗುರುವಂತೆ ತೀರ್ಥಾನಿ, ಅವರು ಓದೋ ಜಾಗ ತೀರ್ಥ ಆಗ್ತದೆ, ಅದು ಬೇರೆ ವಿಷಯ. ಆದ್ರೆ ನಾವು ಯಾವಾಗ್ಲೂ ಇವರೆಲ್ಲ ಪ್ಯೂರ್ ಡಿವೋಟೀಸ್, ಅವರು ಬಯಸ್ತಾರೆ ಅಸೋಸಿಯೇಷನ್, ನಾವು ಬಯಸುವುದಿಲ್ಲ. ಯಾವಾಗ್ಲೂ ಭಕ್ತರ ಸಂಘ ಬೇಕು. ಹಾಗೆ ಇಲ್ಲಿ ಕೃಷ್ಣ ಹೇಳುವಂಥದ್ದು ಯಾರಿಗೆ? ಉದ್ಧವನಿಗೆ, ನೀನು ನಿರ್ದಿಷ್ಟವಾಗಿ ನನ್ನ ಸಹವಾಸವನ್ನು ಬಯಸಿದೆ. ಪ್ರಭುಪಾದ ಹೇಳ್ತಾರೆ, ಪ್ರಭುಪಾದ ಹೇಳುವಂಥದ್ದು, if you want to come out of Maya, then you have to associate with devotees. ಮಾಯದಿಂದ ನಾವು ಹೊರಗೆ ಬರ್ಬೇಕಿದ್ರೆ ಭಕ್ತರ ಸಂಘ ಮಾಡ್ಬೇಕು. ಇದೇ ಒಂದು ಎಂದೇಳುವಂತದ್ದು ಆಸರೆ, ಬೇರೆ ಯಾವುದಿಲ್ಲ. ಸಾಧು ಸಂಘ ಲಭ ಮಾತ್ರ ಏವ, ಭಕ್ತರ ಸಂಘದಿಂದಲೇ ಎಲ್ಲವೂ ಸಿಗುವಂಥದ್ದು. ಈಗ ನೀವೆಲ್ಲ ಭಾಗ್ಯವಂತರು, ಈಗ ಆನ್ಲೈನ್ ಬಂದ್ರೆ ನೀವು ಸಂಘ ಮಾಡ್ತಾ ಇದ್ದೀರಿ. ಈ 1 ಗಂಟೆ ಬೆಳಿಗ್ಗೆದು ಸಂಘ ನಮ್ಗೆ ಇಡೀ ದಿವಸಕ್ಕೆ ಎಂತಾಗ್ತದೆ, ಬುಲೆಟ್ ಪ್ರೂಫ್ ಜಾಕೆಟ್ ಇದ್ದಾಗೆ. ತುಂಬಾ ಇಂಪಾರ್ಟೆಂಟ್, ತುಂಬಾ ಮುಖ್ಯ. ಹಾಗಾಗಿ ಇಲ್ಲಿ ಉದ್ಧವ ಎಂತ ಮಾಡ್ತಾ ಇದ್ದಾನೆ? ಕೃಷ್ಣ ಹೇಳುವಂತ, ನೀನು ನಿರ್ದಿಷ್ಟವಾಗಿ ನನ್ನ ಸಹವಾಸವನ್ನು ಬಯಸಿದೆ, ನಮ್ಗೆ ಇಚ್ಛೆ ಇದ್ರೆ ಭಗವಂತ ವ್ಯವಸ್ಥೆ ಮಾಡ್ತಾನೆ. ಈಗ ನಾನು ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ ನಿಮ್ಗೆ. ಈಗ ಆದ ಘಟನೆ ಇದು ಇಲ್ಲಿ ರಿಲೇಟ್ ಮಾಡ್ಬೋದು. ನನಗೆ ಸ್ಟ್ರಾಂಗ್ ಡಿಸೈರ್ ಇತ್ತು, ತುಂಬಾ ಸ್ಟ್ರಾಂಗ್ ಡಿಸೈರ್ ಇತ್ತು. ನೋಡಿ, ಈಗ ನಾನು ಡೈಲಿ ಹೊರಗೆ ಹೋಗ್ತಾ ಇದ್ದೇನೆ, ಬೆಳಿಗ್ಗೆ ಹೋಗಿ ಸಂಜೆ ಬರುವಂಥದ್ದು. ನಮ್ಮ ಟೆಂಪಲ್ ಕನ್ಸ್ಟ್ರಕ್ಷನ್ ಕಲೆಕ್ಷನ್ಗೆ ಹೋಗ್ತಾ ಇದ್ದೇನೆ. ಹಾಗೆ 1 ತಿಂಗಳ ಮುಂಚೆ ಜನ್ಮಾಷ್ಟಮಿ ಟೈಮಲ್ಲಿ ಒಬ್ಬ ಇಲ್ಲಿ MP ಇಲೆಕ್ಷನ್ ನಿಂತಿದ್ದ, ಅವ ಸೋತ. ಅವ ಮತ್ತು ನಾವು ಬ್ಯಾಟ್ಸ್ಮೇಟ್ಸ್, ಹಾಗಾಗಿ ಒಳ್ಳೆ ಪರಿಚಯ ಇತ್ತು. ನಾವು ಒಟ್ಟಿಗೆ ಕ್ರಿಕೆಟ್ ಎಲ್ಲ ಆಡ್ತಾ ಇದ್ದೇವೆ. ಅವ ಕೂಡ ಕಾಲೇಜಲ್ಲಿ ಎಲೆಕ್ಷನ್ ನಿಂತಿದ್ದು, ನಾನು ಕೂಡ ನಿಂತಿದ್ದೆ. ನಾನು ಬೇರೆ ಕಾಲೇಜ್, ನಾವು ಅಂದ್ರೆ ಸ್ವಲ್ಪ ಕ್ಲೋಸ್ ಇದ್ದೆ. ಆದ್ರೆ ಲಾಸ್ಟ್ 2008 ನಾನು ಒಂದು ಪೂರಿ ಯಾತ್ರೆ ಮಾಡಿದ್ದೆ. ಹಾಗೆ 20 ಮಂದಿಯನ್ನು ಕರ್ಕೊಂಡು ಹೋಗಿದ್ದೆ. ಅವರಿಗೆಲ್ಲ ಅವನ ಪರಿಚಯ ಇತ್ತು, ನನಗೆ ಕೂಡ ಇತ್ತು ಪರಿಚಯ. ಹಾಗೆ ಅಲ್ಲಿ ಮಾತಾಡಿದ, ಅವನಿಗೆ ಗೊತ್ತಿರಲಿಲ್ಲ ನಾನು ಇಸ್ಕಾನಲ್ಲಿ ಇದ್ದೇನೆ.
ಮತ್ತೆ ಹೇಳಿದ ನಿಮಗೆ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದ. ಮತ್ತೆ ಲಾಸ್ಟ್ ನಾನು ಜನ್ಮಾಷ್ಟಮಿಗೆ ಅವನಿಗೆ ಟ್ರೈ ಮಾಡಿದೆ, ಇನ್ನೊಬ್ಬರು ಫ್ರೆಂಡ್ ಇಂದ. ಅವ್ರು ಮತ್ತೆ ಬಿಸಿ ಇದ್ರು, ಮತ್ತೆ ಒಂದೆರಡು ಸತಿ ಫೋನ್ ಮಾಡಿದವ, ಒಮ್ಮೆ ತೆಗ್ದ, ಮತ್ತೆ ಬಿಸಿ ಇದ್ದ. ಮೊನ್ನೆ ಇಲ್ಲಿಂದ ಬರುವಾಗ, ಇಲ್ಲಿ ಜಗನ್ನಾಥಪುರಿಯಿಂದ ಬರುವಾಗ ಮಂಗಳವಾರ ರಾತ್ರಿ, ಆಗ ಏರ್ಪೋರ್ಟ್ ಅಲ್ಲಿ ಇಬ್ಬರು ಸಿಕ್ಕಿದ್ರು. ಒಬ್ಬ ಅವನ ಕ್ಲೋಸ್ ಫ್ರೆಂಡ್, ಇನ್ನೊಬ್ಬ ನನ್ನ ಫ್ರೆಂಡ್ ಇದ್ದು ತಮ್ಮನ ಕ್ಲೋಸ್ ಫ್ರೆಂಡ್. ಇಬ್ಬರದು ಕೂಡ ನನಗೆ ಪರಿಚಯ ಇತ್ತು. ಆದ್ರೆ ಆಲ್ಮೋಸ್ಟ್ 15 ಇಯರ್ಸ್ ಬ್ಯಾಕ್ ನಾನು ಅವ್ರ ಹತ್ರ ಮಾತಾಡಿದ ಮೇಲೆ ಇಬ್ಬರು ಕೂಡ ಮಾತಾಡಿದ್ರು. ನಿನ್ನೆ ನಾನು ಮಧ್ಯಾಹ್ನ ಇನ್ನು ಅವನ ಫ್ರೆಂಡಿಗೆ ಇಬ್ಬರದು ನಂಬರ್ ಇಲ್ಲ, ಅಲ್ಲಿ ಜಸ್ಟ್ ಮಾತಾಡಿದಷ್ಟೇ. ಯಾಕೆಂದ್ರೆ ಇದು ನಾನು ಯಾಕೆ ಹೇಳ್ತೇನೆ, ಟೆಂಪಲ್ ರಿಲೇಟೆಡ್ ನಾನು ಹೇಳುವಂಥದ್ದು. ಹಾಗೆ ಇದು ಇದಕ್ಕೆ ರಿಲೇಟ್ ಆಗ್ತದೆ. ಯಾಕಂದ್ರೆ ನೋಡಿ, ನಾವು ಅಂದ್ರೆ ನಮ್ದು ಡಿಸೈರ್, ಸ್ಟ್ರಾಂಗ್ ಡಿಸೈರ್ ಇದ್ರೆ ಭಗವಂತ ವ್ಯವಸ್ಥೆ ಮಾಡ್ತಾನೆ. ಹಾಗೆ ನಿನ್ನೆ ನಾನು ನಮ್ಮ ಗೆಳೆಯನಿಗೆ ಫೋನ್ ಮಾಡಿದೆ. ಅವನಿಗೆ ಹೇಳಿದೆ ಅವನನ್ನು ನನಗೆ ಮೀಟ್ ಮಾಡಿಸುವ ಅಂತ ಹೇಳಿದೆ. ಅದಕ್ಕೆ ಅವ ಹೇಳಿದ, ಇಲ್ಲ ನಾನೀಗ ಅವನದ್ದು ಮಾತಾಡೋದಿಲ್ಲ. ನನಗೆ ಮತ್ತೆ ಫ್ಲಾಶ್ ಆಯ್ತು. ನಾನು ಹೇಳಿದೆ, ಈಗೀಗ ಅವ ನನಗೆ ಏರ್ಪೋರ್ಟಲ್ಲಿ ಸಿಗ್ತಾನೆ, ನನ್ನ ಕ್ಲಾಸ್ಮೇಟ್, ಅವನ ನಂಬರ್ ಕೊಡು. ಅವನಿಗೆ ಫೋನ್ ಮಾಡಿದೆ. ಅವನಿಗೆ ಫೋನ್ ಮಾಡಿ ಇನ್ನೊಬ್ಬ ಅವನ ಕ್ಲೋಸ್ ಫ್ರೆಂಡ್ ಅವರಿಗೆ ಫೋನ್ ಮಾಡಿದೆ, ಇಬ್ಬರು ಸಿಕ್ಕಿದವರಿಗೆ. ಅವ ಹೇಳಿದ, ನನ್ನ ಅಣ್ಣನ ಹತ್ರ ತುಂಬಾ ಕ್ಲೋಸ್ ಇದ್ದಾನೆ, ಸಂಜೆ ಒಳಗೆ ಅಣ್ಣ ನಿನ್ಗೆ ಫೋನ್ ಮಾಡ್ತಾನೆ, ಮತ್ತೆ ಮೀಟ್ ಮಾಡಿಸುವ. ಮತ್ತೆ ಅವನ ಫೋನ್ ಬರಲಿಲ್ಲ. ನಾನೀಗ ತುಂಬಾ ಸಮಯದಿಂದ ವಾಕಿಂಗ್ ಮಾಡ್ತೇನೆ, ತುಂಬಾ ವರ್ಷದಿಂದ. ಇವತ್ತು ಬೆಳಿಗ್ಗೆ ನಾನು ವಾಕಿಂಗ್ ಮಾಡುವಾಗ ನನ್ಗೆ ಯಾರು ಬೇಕಿತ್ತು ಅವ ನನಗೆ ಎದುರು ಸಿಕ್ಕಿದ. 1/4 ಗಂಟೆ ಮಾತಾಡಿದ, ಮತ್ತೆ ಜಾಗಕ್ಕೆ ಬರ್ತೇನೆ, ಸಪೋರ್ಟ್ ಮಾಡ್ತಾನೆ ಅಂತ ಹೇಳಿದೆ. ಹಾಗಾಗಿ ನಮ್ಮ ಡಿಸೈರ್ ಸ್ಟ್ರಾಂಗ್ ಇದ್ರೆ ಭಗವಂತ ವ್ಯವಸ್ಥೆ ಮಾಡ್ತಾನೆ. ಈಗ ನಿನ್ನೆ ಮಧ್ಯಾಹ್ನ ನಾನು ಅದನ್ನು ಫೋನ್ ಮಾಡಿ ಎಲ್ಲ ಅವ ಸಿಗ್ಬೇಕು ಮಾಡಿ, ಇವತ್ತು ಬೆಳಿಗ್ಗೆ ನನಗೆ ಶಾಕ್ ಆಯ್ತು. ಹಾಗಾಗಿ ಭಗವಂತ ವ್ಯವಸ್ಥೆ ಮಾಡ್ತಾನೆ. ಇಲ್ಲಿ ಕೂಡ ಅದನ್ನ ಹೇಳ್ಬೋದು, ನೀನು ನಿರ್ದಿಷ್ಟವಾಗಿ ನನ್ನ ಸಹವಾಸ ಬಯಸಿದೆ. ನಾವು ಇಲ್ಲಿ ಉದ್ದವ ಕೃಷ್ಣನ ಅಸೋಸಿಯೇಷನ್ ಬಯಸಿದ್ದ, ಅದಕ್ಕೆ ಭಗವಂತ ವ್ಯವಸ್ಥೆ ಮಾಡಿಕೊಟ್ಟ. ನಮ್ಮ ಡಿಸೈರ್ ಸ್ಟ್ರಾಂಗ್ ಇರಬೇಕು. ಯಾವ್ದು ಡಿಸೈರ್ ಸ್ಟ್ರಾಂಗ್ ಅಂದ್ರೆ ಮೆಟೀರಿಯಲ್ ಡಿಸೈರ್ ಅಲ್ಲ, ಸ್ಪಿರಿಚುವಲ್ ಡಿಸೈರ್. ಭಗವಂತ ವ್ಯವಸ್ಥೆ ಮಾಡ್ತಾನೆ. ಇತರರಿಗೆ ಇದು ದುರ್ಲಭ, ಕೃಷ್ಣನ ಅಸೋಸಿಯೇಷನ್ ಇತರರಿಗೆ ದುರ್ಲಭ, ಆದರೆ ನಾನು ನಿನಗೆ ಅದನ್ನು ಕೊಡುತ್ತೇನೆ. ಅಸೋಸಿಯೇಷನ್ ಕೊಡ್ತಾ ಇದ್ದೇನೆ. ಹಾಗೆ ಪ್ರಭು ಹೇಳುವಂತದ್ದು, ವಿ ಶುಡ್ ಆಂಕರ್ ಆಫ್ಟರ್ ಅಸೋಸಿಯೇಷನ್. ನಾವು ಸಂಘ, ಭಕ್ತರ ಸಂಘಕ್ಕೆ ನಾವು ತಡಪಡಿಸಬೇಕು. ಹೇಗೆಂದ್ರೆ ಮೀನು ಎಂತಾಗ್ತದೆ, ನೀರಿಂದ ಹೊರ ತೆಗೆದ ಮೇಲೆ ಹೇಗೆ ಪಟ್ 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 ಆಗ್ತದೆ, ಸ್ಟಾಪಿಂಗ್ ಕಂಡೀಷನ್. ಅದೇ ರೀತಿ ನಾವು ಕೂಡ ಎಸ್ ಐ ವಾಂಟ್ ಅಸೋಸಿಯೇಷನ್. ಭಗವಂತ ನಮ್ಗೆ ವ್ಯವಸ್ಥೆ ಮಾಡಿ ಕೊಡ್ತಾನೆ. ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಶರಣಾನಂದ ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದಿಗೆ ಜಯ. ಉದ್ದವನು ಶ್ರೀಕೃಷ್ಣನ ನಿತ್ಯ ಸಂಗಾತಿಗಳಲ್ಲಿ ಒಬ್ಬನು. ಪ್ರಾಚೀನ ಕಾಲದ ಅಷ್ಟವಸುಗಳಲ್ಲಿ ಉದ್ದವನ ಸ್ವಾಂಶವು ಒಂದಾಗಿದೆ. ಎಸ್ ನೋಡಿ, ನಿತ್ಯ ಸಂಗಾತಿ ಅಂದ್ರೆ ಇಟರ್ನಲ್ ಅಸೋಸಿಯೇಟ್. ಮಾಮೂಲಿ ಜನ ಅಲ್ಲ ಉದ್ದವ. ನಮ್ಗೀಗ ಯಾರು ಉದ್ದವ, ಕೆಲವರೆಲ್ಲ ಯಾರು ಉದ್ದವ ಈ ರೀತಿ ಹೇಳ್ತಾರೆ. ಉದ್ದವ ಮಾಮೂಲಿ ಜನ ಅಲ್ಲಪ್ಪ, ಇಟರ್ನಲ್ ಅಸೋಸಿಯೇಟ್ ಕೃಷ್ಣನ್. ಪ್ರಾಚೀನ ಕಾಲದಲ್ಲಿ ಅಷ್ಟವಸುಗಳಲ್ಲಿ ಉದ್ದವನು ಸ್ವಾಂಶ ಒಂದಾಗಿತ್ತು. ನೋಡಿ, ಅಷ್ಟವಸುಗಳಲ್ಲಿ ಒಬ್ಬ ಆಗಿತ್ತು ಸ್ವಾಂಶ. ಅಷ್ಟವಸುಗಳು ಮತ್ತು ದೇವತೆಗಳು ಊರ್ಧ್ವ ಗ್ರಹ ವ್ಯೂಹದವರು. ಊರ್ಧ್ವ ಅಂದ್ರೆ ನಮ್ಮ ಮೇಲೆ ಇರುವಂಥದ್ದು. ನಾವೀಗ ಭೂಲೋಕದ ಮೇಲೆ ಇರುವಂಥದ್ದು ಊರ್ಧ್ವ. ಅವರು ವಿಶ್ವ ವ್ಯವಸ್ಥೆಯ ಹೊಣೆ ಹೊತ್ತವರು. ಅವರು ಬಹು ಹಿಂದೆ ತಮ್ಮ ಬದುಕಿನ ಅಂತಿಮ ಗುರಿ ಸಾಧನೆಗಾಗಿ ಒಂದು ಯಜ್ಞವನ್ನು ಆಚರಿಸಿದರು. ಗುರಿ ಸಾಧನೆಗೆ ಯಜ್ಞ ಮಾಡಿದ್ರಂತೆ ಅವರು. ಆ ಕಾಲದ ವಸುಗಳಲ್ಲಿ ಒಬ್ಬನಾಗಿ ಕಾರ್ಯ ಮಾಡುತ್ತಿದ್ದ ಉದ್ದವನ ವಿಸ್ತರಣೆಯು ಭಗವಂತನ ಸಂಗಾತಿಯಾಗಲು ಬಯಸಿತು. ನೋಡಿ, ಆಗ ಅವನಿಗೆ ಇಚ್ಛೆ ಇತ್ತು, ನನಗೆ ಭಗವಂತನ ಅಸೋಸಿಯೇಟ್ ಆಗ್ಬೇಕಂತ. ಭಗವಂತ ವ್ಯವಸ್ಥೆ ಮಾಡಿಕೊಟ್ಟ. ಹಾಗಾಗಿ ನಮ್ಗೆ ಸ್ಟ್ರಾಂಗ್, ಹೇಗೆ ನಮ್ಗೆ ಸ್ಟ್ರಾಂಗ್ ಮೆಟೀರಿಯಲ್ ಡಿಸೈರ್. ಎಂತ ಮೆಟೀರಿಯಲ್ ಡಿಸೈರ್? ನನ್ನ ಮಗ ಹೀಗೆ ಆಗ್ಬೇಕು, ನನ್ನ ಮಗಳು ಹೀಗೆ ಆಗ್ಬೇಕು, ಗಂಡ ಹೀಗೆ ಆಗ್ಬೇಕು, ಇಷ್ಟು ನನ್ನ ಸಾಧನೆ, ಇಷ್ಟು ಹಣ ಗಳಿಸಬೇಕು. ಇದೆಲ್ಲ ನಮ್ಮ ಸ್ಟ್ರಾಂಗ್ ಮೆಟೀರಿಯಲ್ ಡಿಸೈರ್. ಸ್ಟ್ರಾಂಗ್ ಉಂಟು ನಮ್ದು ಮೆಟೀರಿಯಲ್ ಡಿಸೈರ್, ತುಂಬಾ ಸ್ಟ್ರಾಂಗ್ ಉಂಟು. ಇಷ್ಟು ಮಾಡ್ಬೇಕು, ಇಷ್ಟು ಗಳಿಸ್ಬೇಕು. ಇಲ್ಲದೆ ನಾವು ಯಾಕೆ ಕೆಲಸ ಮಾಡುವಂಥದ್ದು? ಮನೇಲಿ ಇರ್ಬೋದಲ್ಲ. ಹಾಗೆ ನಮ್ದು ಮೆಟೀರಿಯಲ್ ಡಿಸೈರ್ ಉಂಟು ತುಂಬಾ ಸ್ಟ್ರಾಂಗ್. ಅದೇ ರೀತಿ ನಮಗೆ ಸ್ಟ್ರಾಂಗ್ ಸ್ಪಿರಿಚುವಲ್ ಡಿಸೈರ್ ಕೂಡ ಬರಬೇಕು. ಸ್ಟ್ರಾಂಗ್ ಸ್ಪಿರಿಚುವಲ್ ಡಿಸೈರ್ ಇದ್ರೆ ಭಗವಂತ ವ್ಯವಸ್ಥೆ ಮಾಡಿ ಕೊಡ್ತಾನೆ.
ಹಾಗೆ ಒಬ್ಬನಾಗಿ ಕಾರ್ಯ ಮಾಡುತ್ತಿದ್ದ ಉದ್ದವನ ವಿಸ್ತರಣೆ ಭಗವಂತನ ಸಂಗಾತಿಯಾಗಲು ಬಯಸಿತು. ನೋಡಿ, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಇದನ್ನು ಭಗವಂತನು ಅರಿತಿದ್ದನು. ಕೃಷ್ಣನಿಗೆ ಅದು ಗೊತ್ತಿತ್ತು. ಏಕೆಂದ್ರೆ ಅವನು ಪರಮಾತ್ಮನಾಗಿ ಪರಮ ಪ್ರಜ್ಞೆಯಾಗಿ ಎಲ್ಲಾ ಜೀವಿಗಳ ಹೃದಯದಲ್ಲಿ. ನೋಡಿ, ನಮ್ಮ ಒಳಗೆ ಪರಮಾತ್ಮನಾಗಿದ್ದಾನೆ. ಅವ ಎಸ್, ನಾವು ಉಳಿದವರಿಗೆ ಮೋಸ ಮಾಡುವುದು, ಭಗವಂತನಿಗೆ ಮೋಸ ಮಾಡ್ಲಿಕ್ಕೆ ಆಗುದಿಲ್ಲ. ಅವನಿಗೆ ಗೊತ್ತಾಗ್ತದೆ, ಎಸ್ ಇವನಿಗೆ ತುಂಬಾ ಸ್ಟ್ರಾಂಗ್ ಸ್ಪಿರಿಚುವಲ್ ಡಿಸೈರ್ ಇದ್ರೆ ವ್ಯವಸ್ಥೆ ಮಾಡಿಕೊಡ್ತಾನೆ. ಪ್ರತಿಯೊಬ್ಬರ ಹೃದಯದಲ್ಲೂ ಪರಮ ಪ್ರಜ್ಞೆಯ ಪ್ರಾತಿನಿಧ್ಯ ಇರುತ್ತದೆ. ಅವನು ಪ್ರತಿ ಜೀವಿಯ ಪಾರ್ಶ್ವ ಪ್ರಜ್ಞೆಗೆ ನೆನಪನ್ನು ಉಂಟು ಮಾಡುತ್ತಾನೆ. ನೋಡಿ, ಈಗ ನಾವು ಒಂದು ಡಿಸೈರ್ ಮಾಡ್ತೇವೆ, ಇದು ಬೇಕು ಇದು ಬೇಕು ಅಂತ ನಮಗೆ ನೆನಪು ಮಾಡ್ತಾನೆ ಭಗವಂತ. ಜೀವಿಯು ಆಂಶಿಕ ಪ್ರಜ್ಞೆ ಉಳ್ಳವನು ಆಗಿರೋದ್ರಿಂದ ತನ್ನ ಗತ ಬದುಕಿನ ಸಂಗತಿಯನ್ನು ಮರೆಯುತ್ತಾನೆ. ಅದು ನಾವು ಮರಿತೇವೆ. ಈಗ ಸಪೋಸ್ ಈಗ 20 ವರ್ಷದಿಂದ ನೀವು ಡಿಸೈರ್ ಮಾಡಿದ್ದೀರಿ, ನೀವು ಮರ್ತು ಬಿಟ್ಟಿದ್ದೀರಿ. ಭಗವಂತ ನೆನ್ಪುಂಟು, ಭಗವಂತ ಈಗ ಅದನ್ನು ಫುಲ್ಫಿಲ್ ಮಾಡ್ತಾನೆ. ಈಗ ನಾವು ಹೇಳುವಂಥದ್ದು, ಸರ್ ಯಾಕೆ ಇದು ಬಂತು? ನಿಮ್ದು ಡಿಸೈರ್ ಇತ್ತಪ್ಪ, ಮುಂಚೆ ಇತ್ತು, ಆಗ ನಾವೆಲ್ಲವನ್ನು ಮರಿತೇವೆ. ಆದರೆ ಪೂರ್ವ ಜ್ಞಾನ ಸಾಧನೆಗೆ ಅನುಸಾರವಾಗಿ ಹೇಗೆ ವರ್ತಿಸಬೇಕೆಂದು ಪರಮಪ್ರಜ್ಞೆಯು ಎಚ್ಚರಿಕೆ ನೀಡುತ್ತದೆ. ಭಗವದ್ಗೀತೆ ಅನೇಕ ರೀತಿಗಳಲ್ಲಿ ಸಂಗತಿಗಳನ್ನು ದೃಢಪಡಿಸುತ್ತದೆ. ಯೇ ತಾಮಾಂ ಪ್ರಪದ್ಯಂತೆ ತಾಂ ಸದೈವ ಭಜಾಮಿಹಂ. ನಿಮ್ದು ಎಷ್ಟು ಸರೆಂಡರ್ ಉಂಟು ಅಷ್ಟು ನಿಮ್ಗೆ ಭಗವಂತ ಅನುಗ್ರಹ ಮಾಡ್ತಾನೆ. ನಿಮ್ದು 0.0001% ಅಂದ್ರೆ ಅಷ್ಟೇ. ಕೆಲವೊಮ್ಮೆ ನಮ್ಗೆ ಆಗ್ಬೋದು, ಎಂತ 2 ವರ್ಷದಿಂದ ನಾನು ಭಕ್ತಿ ಮಾಡ್ತಾ ಇದ್ದೇನೆ. ಆದ್ರೆ ನಮ್ಮ ಭಕ್ತಿ ಯಾವ ರೀತಿಯ ಭಕ್ತಿ? ಕರ್ಮ ಮಿಶ್ರಿತ ಭಕ್ತಿ, ಜ್ಞಾನ ಮಿಶ್ರಿತ ಭಕ್ತಿ, ಯೋಗ ಮಿಶ್ರಿತ ಭಕ್ತಿ, ಅನ್ನನೇ ಭಕ್ತಿ ಅಲ್ಲ. ಹಾಗಾಗಿ ನಮ್ದು ಎಷ್ಟು ಸರೆಂಡರ್ ಉಂಟು ಅಷ್ಟೇ ನಮ್ಗೆ ಭಗವಂತ ಕೊಡ್ತಾನೆ ಅಷ್ಟೇ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತು ಆಸ್ಪದ ಜ್ಞಾನಂ ಅಪೋನಂಚ. ಅಂದ್ರೆ ನಮ್ಗೆ ಜ್ಞಾನ ಮತ್ತೆ ನಮ್ಗೆ ನೆನಪು ಮತ್ತೆ ನಮಗೆ ಮರವು, ರಿಮೆಂಬರೆನ್ಸ್, ಫಾರ್ಗೆಟ್ಫುಲ್ನೆಸ್ ಮತ್ತೆ ನಾಲೆಜ್, ಇದು ಯಾರು ಕೊಡುವಂಥದ್ದು? ಭಗವಂತನೇ ಕೊಡುವಂಥದ್ದು. ಪ್ರತಿಯೊಬ್ಬನಿಗೂ ಇಚ್ಛೆ ಬಂದಂತೆ ಬಯಸಲು ಸ್ವಾತಂತ್ರ್ಯವಿದೆ. ನೋಡಿ, ನಮ್ಗೆ ಇಂಡಿಪೆಂಡೆನ್ಸ್ ಕೊಟ್ಟಿದ್ದಾನೆ ಭಗವಂತ. ನಮ್ಮ ಇಂಡಿಪೆಂಡೆನ್ಸ್ ಅನ್ನು ತೆಗೀಲಿಲ್ಲ ಭಗವಂತ. ಈಗ ಹೇಗಂದ್ರೆ ತುಂಬಾ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್. ಈಗ ಸಪೋಸ್ ಈಗ ಡೆತ್ ಬಂತು, ಅದಕ್ಕೆ ನಾವು ಬೇಜಾರು ಪಡ್ಬೇಕಂತಿಲ್ಲ. ಯಾಕೆ? ಭಗವಂತ ನಮಗೆ ಈಸ್ ಗಿವಿಂಗ್ ಒನ್ ಮೋರ್ ಆಪರ್ಚುನಿಟಿ, ಚಾನ್ಸ್. ಇನ್ನೊಂದು ನಮಗೆ ಚಾನ್ಸ್ ಕೊಡ್ತಾನೆ ಸೇವೆ ಮಾಡ್ಲಿಕ್ಕೆ. ಸಪೋಸ್ ಇಫ್ ಯು ಆರ್ ಸರ್ವಿಂಗ್ ಕೃಷ್ಣ, ದೆನ್ ವೆನ್ ಯು ಡೈ, ನೋ ನೀಡ್ ಟು ವರಿ, ಕೃಷ್ಣ ವಿಲ್ ಗಿವ್ ಯು ಅನದರ್ ಆಪರ್ಚುನಿಟಿ. ಚಾನ್ಸ್ ಕೊಡ್ತಾನೆ ಸೇವೆ ಮಾಡ್ಲಿಕ್ಕೆ. ಆದ್ರೆ ನಮ್ಗೆ ಎಂತಂದ್ರೆ ನೋಡಿ, ಭಗವಂತ ಪ್ರತಿಯೊಬ್ಬನಿಗೂ ಇಚ್ಛೆ ಬಂದ ಬಯಸುವ ಸ್ವಾತಂತ್ರ್ಯ, ನಮ್ಗೆ ನಮ್ಮ ಇಂಡಿಪೆಂಡೆನ್ಸ್ ಅನ್ನು ತೆಗಿಲಿಲ್ಲ. ಈಗ ನಾವೀಗ ಈ ಲೈಫಲ್ಲಿ ಮನುಷ್ಯರಾಗಿದ್ದೇವೆ, ಭಕ್ತಿ ಮಾಡ್ತಾ ಇದ್ದೇವೆ, ನಮ್ಗೆ ಲಾಸ್ ಇಲ್ಲ. ಈಗ ಸಪೋಸ್ ನಮ್ಗೆ ಡೆತ್ ಆಯ್ತು, ಭಗವಂತ ನಮ್ಗೆ ಇನ್ನೊಂದು ಚಾನ್ಸ್ ಕೊಡ್ತಾನೆ. ಅಲ್ಲಿ ನಮ್ಗೆ ಇಂಡಿಪೆಂಡೆನ್ಸ್ ಕೂಡ ಕೊಡ್ತಾನೆ. ನಮ್ಗೆ ಹೇಗೆ ಇರ್ಬೇಕು ಹಾಗೆ. ಭಗವಂತ ಹೇಳುವುದಿಲ್ಲ. ಈಗ ಭಗವದ್ಗೀತೆಯಲ್ಲಿ ಭಗವಂತ ಹೇಳುವಂತದ್ದು ಲಾಸ್ಟ್ಗೆ, ನಾನು ಇಷ್ಟೆಲ್ಲ ಹೇಳಿ ಆಯ್ತು, ನಿನ್ನ ಇಚ್ಛೆ ಬಂದಂಗೆ ಮಾಡ್ಬೋದು, ನಾನು ಫೋರ್ಸ್ ಮಾಡುವುದಿಲ್ಲ. ಭಗವಂತ ಫೋರ್ಸ್ ಮಾಡಲಿಲ್ಲ ಅರ್ಜುನ ಹೇಳ್ತಾನೆ, ಎಸ್ ನೀನು ಹೇಳಿದ ಸರಿ, ನಾನು ನೀನು ಹೇಳಿದಾಗ ನಾ ಮಾಡ್ಲಿಕ್ಕೆ ರೆಡಿ. ಅದು ಮತ್ತೆ ಹೇಳುವಂತ ಅರ್ಜುನ. ಕೃಷ್ಣ ಫೋರ್ಸ್ ಮಾಡಲಿಲ್ಲ ನೀನು ಹೀಗೆ ಮಾಡ್ಬೇಕಂತ, ಎಲ್ಲ ಹೇಳಿದ. ಅದೇ ರೀತಿ ನಮ್ಗೆ ಭಗವಂತ ಇಂಡಿಪೆಂಡೆನ್ಸ್ ಕೊಟ್ಟಿದ್ದಾನೆ. ಆದ್ರೆ ನಮ್ಮ ಇಂಡಿಪೆಂಡೆನ್ಸ್ ಯಾವ್ದು ಇಂಡಿಪೆಂಡೆನ್ಸ್? ಇಟ್ ಇಸ್ ಅ ಮೈನ್ಯೂಟ್ ಇಂಡಿಪೆಂಡೆನ್ಸ್. ಆದ್ರೆ ನಮ್ಗೆ ಅದು ಗೊತ್ತಿಲ್ಲ. ನಾವು ಎಂತ ಹೇಳಿದ್ದೇವೆ, ನಮಗೆ ಸಿಕ್ಕಿದಂತ ಇಂಡಿಪೆಂಡೆನ್ಸ್ ಅದು
ಯಸ್, ನನಗೆ ಎಂತ ಬೇಕಿದ್ದು ಮಾಡ್ಬೋದು, ನಾನು ಭೋಗ್ತಾರ, ನಾನು ಕಂಟ್ರೋಲರ್, ನಾನು ಅದು, ನಾನು ಇದು ನಮ್ಮ ಮೂರ್ಖದಾನ. ಸ್ವಲ್ಪ ಇಂಡಿಪೆಂಡೆನ್ಸ್ ಉಂಟು ನಮಗೆ. ನಾವು ಇನ್ಫಿನಿಟಿಸಿಮಲ್, ಭಗವಂತ ಇನ್ಫಿನಿಟ್. ಹಾಗೆ ನಮಗೆ ಭಗವಂತ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಆದ್ರೆ ನಾವು ಎಂತಂದ್ರೆ ಆ ಸ್ವಾತಂತ್ರ್ಯದಲ್ಲಿ ನಾವು ಡಿಸ್ಕ್ರಿಮಿನೇಟ್ ಮಾಡಬೇಕು. ಎಂತಂದ್ರೆ ವೆದರ್ ಐ ಶುಡ್ ಡೂ ಸೆನ್ಸ್ ಗ್ರಾಟಿಫಿಕೇಶನ್ ಆರ್ ಕೃಷ್ಣ ಕಾನ್ಶಿಯಸ್ನೆಸ್. ಭಗವಂತ ನಮ್ಮನ್ನು ಫೋರ್ಸ್ ಮಾಡುವುದಿಲ್ಲ ಎಂತಂದ್ರೆ ನೀನು ಕೃಷ್ಣ ಪ್ರಜ್ಞೆ ಮಾಡುವಂತ. ಅದರ ಅರ್ಥ ಭಗವಂತನಿಗೆ ನಾವು ಇಂದ್ರ ಸುಖ ಮಾಡುವುದು ಕೂಡ ಖುಷಿ ಇಲ್ಲ. ಆದ್ರೆ ನಮ್ಗೆ ಇಂಡಿಪೆಂಡೆನ್ಸ್ ಕೊಟ್ಟಿದ್ದಾನೆ, ನಮಗೆ ಕಾಯಿನ್ ಕೊಟ್ಟಿದ್ದಾನೆ. ನಾವೀಗ ಟಾಸ್ ಮಾಡಬೇಕು ಎಟ್ ಆರ್ ಟೈಲ್, ಐದರ್ ಸೆನ್ಸ್ ಗ್ರಾಟಿಫಿಕೇಶನ್ ಆರ್ ಕೃಷ್ಣ ಕಾನ್ಶಿಯಸ್ನೆಸ್. ಹಾಗೆ ನಮ್ಮ ಇಂಡಿಪೆಂಡೆನ್ಸ್ ಮೇಲೆ ಅವ ಕೈ ಹಾಕುವುದಿಲ್ಲ ಭಗವಂತ. ನಮಗೆ ಸ್ವಾತಂತ್ರ್ಯವಿದೆ ನೋಡಿ. ಆದರೆ ಬಯಕೆಗಳನ್ನು ಪೂರ್ಣ ಮಾಡುವವನು ಪ್ರಭು ಪರಮರು. ಆದರೆ ಅದನ್ನು ನಮ್ಮ ಇಚ್ಛೆಯನ್ನು ಪೂರ್ಣ ಮಾಡುವುದವ ಅವನೇ. ನಮ್ಮೊಳಗೆ ಪರಮಾತ್ಮನಾಗಿದ್ದಾನೆ, ಕ್ಷೀರದಕ್ಷ ವಿಷ್ಣು. ಇಂಡಿಪೆಂಡೆನ್ಸ್ ಕೊಟ್ಟಿದ್ದಾನೆ, ಬಯಕೆ ನಮಗೆ ಇಂದ್ರ ಸುಖ ಇದ್ರೆ ಅದನ್ನು ಫುಲ್ಫಿಲ್ ಮಾಡ್ತಾನೆ. ಪ್ರತಿಯೊಬ್ಬನು ಯೋಚಿಸಲು ಬಯಸಲು ಸ್ವತಂತ್ರನಾಗಿದ್ದಾನೆ. ನಮಗೆ ಫ್ರೀ ವಿಲ್ ಕೊಟ್ಟಿದ್ದಾನೆ ಭಗವಂತ. ಆದರೆ ಅವನ ಅಪೇಕ್ಷೆಗಳ ಪೂರ್ಣವಾಗುವಿಕೆ ಪರಮಪ್ರಭುವಿನ ಇಚ್ಛೆಯನ್ನು ಅವಲಂಬಿಸಿದೆ. ಆದ್ರೆ ನಾವು ಎಷ್ಟೇ ಡಿಸೈರ್ ಮಾಡಬಹುದು, ಅದನ್ನು ಸ್ಯಾಂಕ್ಷನ್ ಮಾಡುವಂಥದ್ದು ಪರಮಪ್ರಭು. ಪೂರ್ಣವಾಗುವಿಕೆ ಅವನ ಇಚ್ಛೆ ಅಂತೆ, ನಮ್ಮ ಇಚ್ಛೆ ಅಲ್ಲ. ನಾವು ಇಚ್ಛೆ ಮಾಡಬಹುದು, ನಮ್ದು ನಾನ್ಸೆನ್ಸ್ ಫೂಲಿಶ್ ಡಿಸೈರ್ಸ್ ಅನ್ಲಿಮಿಟೆಡ್ ಉಂಟು. ಆದ್ರೆ ಅದನ್ನು ಸ್ಯಾಂಕ್ಷನ್ ಮಾಡುವುದು ಯಾರು? ಭಗವಂತ. ಈ ನಿಯಮವನ್ನು ಆಡುವುದು ಮಾಡುವುದು ನಮ್ಮ ಇಚ್ಛೆ, ಆಗುವುದು ಹೋಗುವುದು ದೈವ ಇಚ್ಛೆ ಎಂದು ವ್ಯಕ್ತಪಡಿಸ್ತಾರೆ. ಆಡುವುದು ಮಾಡುವುದು ನಮ್ಮ ಇಚ್ಛೆ, ಆಗುವುದಕ್ಕೆ ನಾವು ಹೇಳ್ತೇವೆ ನಾನು ಮಾಡಿದ್ದೇನೆ ಇನ್ನು ದೈವ ಇಚ್ಛೆ ಹೇಳ್ತೇವೆ. ಪ್ರಾಚೀನ ಕಾಲದ ದೇವತೆಗಳು ವಸುಗಳು ಯಾಗ ಮಾಡಿದರು. ವಸುಗಳಲ್ಲಿ ಒಬ್ಬನಾಗಿ ಉದ್ದವನು ಭಗವಂತನ ಒಡನಾಡದಲ್ಲಿ ಪ್ರವೇಶ ಬಯಸಿದ ನೋಡಿ. ದೇವತೆಗಳು ಮತ್ತೆ ವಸುಗಳು ಯಾಗ ಮಾಡಿದರು, ಅದರಲ್ಲಿ ಉದ್ದವ ವಸುಗಳಲ್ಲಿ ಒಬ್ಬವಾದ ಉದ್ದವ ಬಯಸಿದಂತೆ ಎಂತ ಕೃಷ್ಣನ ಅಸೋಸಿಯೇಟ್ ಆಗಲಿಕ್ಕೆ. ಪ್ರಾಯೋಗಿಕವಾದ ಹೂವಾತ್ಮಕ ಚಿಂತನೆಗಳಲ್ಲಿ ಅಥವಾ ಕಾಮ್ಯ ಕರ್ಮಗಳಲ್ಲಿ ತೊಡಗಿದವರಿಗೆ ಇದು ಅಸಾಧ್ಯ. ಹೂವಾತ್ಮಕ ಚಿಂತನೆ ಅಂದ್ರೆ ಮೆಂಟಲ್ ಸ್ಪೆಕ್ಯುಲೇಷನ್, ಈ ಮಾಯಾವಾದಿಗಳು ಮತ್ತೆ ಕಾಮ್ಯ ಫ್ರೂಟಿವ್ ಆಕ್ಟಿವಿಟೀಸ್, ಇದರಲ್ಲಿ ಯಾರು ತೊಡಗಿದ್ದಾರೆ ಅವರಿಗೆ ಅಸಾಧ್ಯ, ಭಗವಂತನ ಸಂಘ ಸಿಗುವುದಿಲ್ಲ. ಅಂತ ವ್ಯಕ್ತಿಗಳಿಗೆ ಭಗವಂತನ ಸಂಗಾತಿಯಾಗುವ ಬಗ್ಗೆ ನೈಜ ವಿಚಾರವೇ ಬಹುಮಟ್ಟಿಗೆ ತಿಳಿದಿಲ್ಲ. ಅವರಿಗೆ ಗೊತ್ತೇ ಇಲ್ಲ ಸಂಗಾತಿ ಎಂತಂತೆ ಗೊತ್ತಿಲ್ಲ. ಅಂತವರಿಗೆ ಭಗವಂತನ ಸಾಕ್ಷಾತ್ ಸಂಘವು ಬದುಕಿನ ಮಹೋನ್ನತ ಪರಿಪೂರ್ಣತೆ ಆಗುತ್ತೆ ನೋಡಿ. ನಾವು ಕೃಷ್ಣನ ಸಂಘವನ್ನು ಎಕ್ಸ್ಪೆಕ್ಟ್ ಮಾಡಬೇಕು. ಕೃಷ್ಣನ ಸಂಘ ಹೇಗೆ? ಭಕ್ತರ ಸಂಘ. ಕೃಷ್ಣನನ್ನು ಯಾರು 24 hours ಭಜನೆ ಮಾಡ್ತಾನೆ ಅವನ ನಾವು ಸಂಘ ಮಾಡಬೇಕು. ಶುದ್ಧ ಭಕ್ತರ ಸಂಘ. ಈಗ ನಾವು ಮಾಡ್ತಾ ಇದ್ದೇವೆ ಪ್ರಭುಪಾದಿಯ ಸಂಘ, ಭಾವಾರ್ಥ ಅಂದ್ರೆ ಪ್ರಭುಪಾದ ಸಂಘ. ಭಗವಂತನ ಸಾಕ್ಷಾತ್ ಸಂಘವು ಬದುಕಿನ ಮಹೋನ್ನತ ಪರಿಪೂರ್ಣತೆ ಆಗಿದೆ. ಅದನ್ನು ಭಗವಂತನ ಕೃಪೆಯಿಂದ ಶುದ್ಧ ಭಕ್ತರು ಮಾತ್ರ ತಿಳಿಯಬಲ್ಲ ನೋಡಿ. ಗುರು ಕೃಷ್ಣ ಕೃಪಾ ಭಕ್ತಿಲತಾ ಬೀಚ್ ಮರ್ಸಿ ಮೂವ್ಮೆಂಟ್ ಪ್ರಭುಪಾದ ಹೇಳುವಂತದ್ದು. ದಿಸ್ ಕೃಷ್ಣ ಕಾನ್ಶಿಯಸ್ ಮೂವ್ಮೆಂಟ್ ಇಸ್ ಮರ್ಸಿ ಮೂವ್ಮೆಂಟ್, ಕೃಪೆಯ ಮೂವ್ಮೆಂಟ್. ನಾನು ಮಾಡಿದೆ, ಇನ್ನು ಎಷ್ಟೇ ಮಾಡು. ನಾನೀಗ ಭಕ್ತಿ ಮಾಡಿದೆ, 20 ವರ್ಷ ಭಕ್ತಿ ಮಾಡಿದೆ. ಕೃಷ್ಣ ನೋಡ್ಬೋದು, ನೋಡದಿರ್ಬೋದು, ಅದು ಅವನಿಗೆ ಬಿಟ್ಟದ್ದು. ನಾನು ಮಾಡಿದಂತ ಅವ್ನು ನೋಡ್ಬೇಕೇನು ಇದು ಎಂತ ಹೇಳುವಂಥದ್ದು ಬರಲಿಲ್ಲ, ಎಲ್ಲಿ ಕೂಡ ಬರೀಲಿಲ್ಲ. ನಾನು ಭಕ್ತಿ ಮಾಡಿದೆ ಭಗವಂತ ನೋಡ್ಬೇಕಿಲ್ಲ, ನೋಡ್ಬೋದು, ನೋಡದೇ ಇರ್ಬೋದು. ಹಾಗಾಗಿ ಇದು ಕೃಪೆಯ ಮೂಮೆಂಟ್. ಅವನ ಅಪೇಕ್ಷೆಯನ್ನು ತಾನು ಪೂರ್ಣ ಮಾಡುವುದಕ್ಕಾಗಿ ಶ್ರೀಕೃಷ್ಣನ ಉದ್ದವನಿಗೆ ಭರವಸೆ ಇತ್ತ ನೋಡಿ. ಭರವಸೆ ಕೊಡ್ತಾರೆ ಭಗವಂತ ಯಾರಿಗೆ? ಶುದ್ಧ ಭಕ್ತರಿಗೆ. ಶ್ರೀಕೃಷ್ಣನ ಉದ್ದವನಿಗೆ ಈ ಸೂಚನೆ ನಿಂತಾಗ ಶ್ರೀಕೃಷ್ಣನ ಸಹವಾಸದಲ್ಲಿ ಪ್ರವೇಶ ಪಡೆಯುವುದರ ಮಹತ್ವವನ್ನು ಮಹರ್ಷಿ ಮೈತ್ರೇಯನು ಕೊನೆಗೂ ಅರಿತಂತೆ ತೋರ್ತದೆ ನೋಡಿ. ಈಗ ಮೈತ್ರೇಯನಿಗೆ ಗೊತ್ತಾಗುತ್ತೆ ಕೃಷ್ಣ ಸಹವಾಸದಲ್ಲಿ ಪ್ರವೇಶ ಪಡೆದ ಮಹತ್ವ ಮಹರ್ಷಿ ಮೈತ್ರೇಯನಿಗೆ ತಿಳಿಯಿತು. ಎಸ್ ಕೃಷ್ಣ ಚೈತನ್ಯ, ಹರೇ ಕೃಷ್ಣ. ಎಸ್ ಹರೇ ಕೃಷ್ಣ.